ಫ್ರೀ ಎಂತಾದ್ರು ತಕೊಳ್ಬೇಕು, ಹಣ ಕೊಡದೆ. ಎಂತ ಗೊತ್ತುಂಟಾ, ಕವಿತಕ್ಕನನ್ನ ಪ್ರ್ಯಾಂಕ್ ಮಾಡ್ತಿದ್ದೇವೆ. ಟಾಸ್ಕ್ ಮಾಡಿ ಅಂತ ಹೇಳಿದ್ರೆ ಕಾಲಹರಣ ಮಾಡ್ತಿದ್ದಾರೆ ಇಲ್ಲಿ ಇವರು. ಹಾಯ್, ವೆಲ್ಕಮ್ ಬ್ಯಾಕ್ ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಸ್, ನೀವೀಗ ಅನ್ಕೊಳ್ತಾ ಇರ್ಬೋದು ಕವಿತಾ ಅವರ ಯೂಟ್ಯೂಬ್ ಚಾನಲ್ ಇವ್ರೇನ್ ಮಾಡ್ತಿದಾರ ಅಂತ. ಎಸ್, ಇವತ್ತು ನಾವೇ ವ್ಲಾಗ್ ಮಾಡ್ತಾ ಇದ್ದೇವೆ. ಮೊನ್ನೆ ಅವರ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು ಅವ್ರು ಟಾಸ್ಕ್ ಮಾಡ್ಬೇಕು ಅಂತ. ಹಾಗೆ ನಾವೇ ಒಂದು ಯೋಚನೆ ಮಾಡಿದ್ವಿ, ನಾವೇ ಅವ್ರಿಗೆ ಟಾಸ್ಕ್ ಕೊಟ್ರೆ ಹೇಗಿರತ್ತೆ ಅಂತ. ತುಂಬಾ ಟಾಸ್ಕ್ ಕೊಡ್ತೇವೆ. ನೋಡು, ಅವ್ರು ಬರ್ಲಿಕ್ಕೆ ಆಯ್ತು, ಇನ್ನೇನು ಬರ್ತಾರೆ ಅವರು. ಅವ್ರಿಗೆ ಗೊತ್ತಿಲ್ಲ ಪ್ಲಾನ್, ಅವ್ರದ್ದು ಮೈಕೆಲ್ಲ ಇಲ್ಲೇ ಇತ್ತು, ಹಾಗೆ ನಾವು ತಕೊಂಡಿದ್ದೇವೆ. ನೋಡುವ, ಗೊತ್ತೀರಾ, ಬರ್ಲಿಕ್ಕಿದ್ದಾರೆ, ತೋರಿಸ್ತೇವೆ ಹೇಗ್ ಬರ್ತಾರೆ ಅಂತ. ನೋಡುವ, ಓಕೆ, ವೇಟಿಂಗ್. ಎಸ್, ಈಗ ಕವಿತಕ್ಕೆ ಬರ್ಲಿಕ್ಕೆ ಆಯ್ತು, ಟೈಮ್ ಆಯ್ತು. ನೋಡ, ಬಂದಿದಾರಂತ. ತುಲೆ ಬರ್ತಾರಾ? ಬಂದ್ರಂತೆ. ನೋಡ, ಅವ್ರ ಬರ್ತಾರೆ, ಈಗ ಬರ್ತಾರೆ. ಸರ್ಪ್ರೈಸ್ ಕೊಡುವ. ವೆರಿ ಗುಡ್ ಮಾರ್ನಿಂಗ್ ವಿಜಯ್ ಕವಿತಾಸ್ ವರ್ಲ್ಡ್ ವೆಲ್ಕಮ್. ಎಂಕಲ್ ನಾ ಟಾಸ್ಕ್ ತಿನಿ ಸರ್ಪ್ರೈಸ್ ಗೊತ್ತಿಜ್ಜನತೆ. ಎಸ್, ಕವಿತಕ್ಕಂದು ಮೊದಲನೇ ಟಾಸ್ಕ್ ಏನಪ್ಪಾ ಅಂದ್ರೆ ಅವ್ನು ತೂಪೋನೆಂಚ. ಕವಿತಕ್ಕ ಕೂಡ ಟಾಸ್ಕ್ಗೆ ರೆಡಿ ಆಗಿದ್ದಾರೆ, ನಾವು ಕೂಡ ಟಾಸ್ಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೇವೆ. ಫಸ್ಟ್ ಟಾಸ್ಕ್ ಅವ್ರದ್ದು ಬೆಲೆ ತುಲಿ. ಇದೊಂದು ಉಪದ್ರ ಮಾಡ್ತಾ ಇದ್ದಾರೆ ಆಗದಿಂದ. ಕಾಣಿಸ್ತಿಲ್ಲ ಮರ್ರ, ಸುಮಿತ್ರ ಬರ್ಪೇರೆ, ನನ್ ಕಿರ್ಪಿರಾರ್ಬೇಕ ಲಾಸ್ಟಿಗೆ. ಬಲೆ ಕಾಣಿಸ್ತಿದಲ್ಲ ಅಲ್ಲಿ, ಅಲ್ಲಿ ಒಂದು ಚಿಕ್ಕದು ಮರ ಬಿದ್ದಿದೆ ನೋಡಿ. ಇದೊಂದು ಉಪದ್ರ. ಅಲ್ಲಿ ಚಿಕ್ಕದು ಮರ ಬಿದ್ದಿದಲ್ಲ, ಅದ್ರಿಂದ ಒಂದು ಎಂತ ಚಿಕ್ಕ ಇರತ್ತಲ್ಲ, ಅದನ್ನ ಅವ್ರು ತಕೊಂಡ್ ಬರ್ಬೇಕು. ಮರ್ಯಾದೆ ಇರ್ತೀರಿ, ಅವರಿಗೆ ಹೋಗಿ ತಕೊಂಡ್ ಬರ್ಬೇಕು ಕವಿತಕ್ಕ. ನೋಡು, ಅವ್ರಿಗೆ ಇಲ್ಲಿಂದಲೇ ಕಾಲ್ ಮಾಡುವ. ಈಗ ಕಾಲ್ ಮಾಡ್ತಾ ಇದ್ದೇವೆ ಕವಿತಕ್ಕನಿಗೆ. ಅವ್ರು ಒಳಗಡೆ ಇದ್ದಾರೆ, ವರ್ಕ್ ಅಲ್ಲಿ ಇರ್ಬೇಕು. ನೋಡ, ಹಲೋ, ಇದೇ ಬಲ್ಲೆ. ಹಲೋ, ಬರ್ತಾರೆ ಈಗ. ಎಸ್, ಬಂದ್ರು. ಎಂಕಲು ಕಾಲಿ ಮಲ್ಪುನು ಬರೋಡಿಸ್ತಾರೆ ಮೊಟ್ಟ. ಎಸ್, ಬಂದ್ರು. ಫಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ಅಲ್ಲಿ ಚಿಕ್ಕದು ಮರ ಇದಲ್ಲ, ಅಲ್ಲಿಗೆ ಹೋಗಿ ಚಿಕ್ಕು ತಗೊಂಡ್ ಬರ್ಬೇಕು. ಅಲ್ಲಿದೆ, ಅದ್ರಲ್ಲಿ ಮರದಲ್ಲಿ ಚಿಕ್ಕ ಇಲ್ಲ ಕೇಳಿ ತಗೊಂಡ್ ಬನ್ನಿ. ಅದ್ರಲ್ಲಿ ಇದೆ ಚಿಕ್ಕ, ಅದ್ರ ಹೂ ಇಲ್ಲ ಇದೆ, ಅದಿದ್ರು ಸಾಕು, ಎಳೆ ಬೇಡ. ಹೂ ಎಲೆ. ನಂದೊಂದು ಮಿಸ್ಟೇಕ್ ಮಾರ್ರೆ. ಉಂಟು, ಇದೆ, ಆಗ್ತದೆ ಇಲ್ವಾ? ಎಸ್, ಮನೆಯವರಿಗೆ ಬಾಗಿಲು ಹಿಂದೆ ಅದು ನಮ್ಗೂ ಗೊತ್ತಿಲ್ಲ. ನೀವು ಹೋಗ್ಬೇಕಷ್ಟೇ, ಹೋಗಿ ತಕೊಂಡ್ ಬರ್ಬೇಕು. ಎಸ್ ಸರ್, ನೋ. ಎಂತ ಮರ, ಇಲ್ಲಿಂದ ಇಲ್ಲಿಗಿರುದು, ಹಾರಿ ಕೂಡ ಹೋಗ್ಬೋದು. ಹೋಗ್ತೀರಾ? ಹೋಗಿ. ಚಪ್ಪಲಕ್ಕೆ ಅಲ್ಲಿ ಬಾಗಿಲು ಅದು ಗೊತ್ತಿಲ್ಲ. ಹಾಗೆ ಅಲ್ಲಿ ರೋಡಲ್ಲಿ 3 ರೌಂಡ್ ತಿರುಗಿ, ಆ ರೋಡಲ್ಲಿ 3 ರೌಂಡ್ ತಿರುಗಿ, ಆ ರೋಡಲ್ಲಿ 3 ರೌಂಡ್ ತಿರುಗ್ಬೇಕು. ಎಲ್ಲಿ ಹಿಡ್ಕೊಂಡು ತಿರುಗಿ.
ಹಾ ಏ ಉಂಟು 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 ಹಾ ರೋಡಲ್ಲಿ ಮೆಳ್ಳು ರೋಡು ಇಲ್ಲ ಗಾಡಿ ಅದು ಗೊತ್ತಿಲ್ಲ ಜನ ಇರುವಾಗಲೇ ಇಲ್ಲ ಇಲ್ಲ ಮಿಡ್ಲ್ ರೋಡಲ್ಲಿ ಇಲ್ಲ ಇಲ್ಲ ಮಿಡ್ಲ್ ರೋಡಲ್ಲಿ ನಂಗೆ ಗೊತ್ತಿಲ್ಲ ಮಿಡ್ಲ್ ರೋಡಲ್ಲಿ ನಂಗೆ ಗೊತ್ತಿಲ್ಲ ಎಸ್ ಅವ್ರನು ಟಾಸ್ಕ್ ಎಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಸೋತ್ರಾ ಹಾ ರೋಡಲ್ಲಿ 3-4-5 ಸಲ ಕೇಳಿ ಆಯ್ತು ರೋಡಲ್ಲಿ ಅದು ಎಲ್ಲಿ ಇಲ್ಲ ಇಲ್ಲ ಬಿಡ್ಲಿ ರೋಡಲ್ಲಿ ಅಲ್ಲಿಯೂ ಕಾಣ್ಬೇಕು ನೋಡಿ ಇಲ್ಲಿ ಜನ ಇದ್ದಾರೆ ಅಂತ ಇವ್ರು ಹೋಗ್ತಿಲ್ಲ ಇದೆಯಲ್ಲ ಟಾಸ್ಕ್ ಸಿಂಪಲ್ ಟಾಸ್ಕ್ ಕೊಟ್ರೆ ಆಗ್ತದಾ ಹೋಗಿ ಇರ್ಲಿ ಈ ಸರ್ ನಮ್ಮನೆ ನಮ್ದು ಎಸ್ ಸರ್ ನೋ ಪೂಜಾರು ಹೋಗ್ತಾ ಇದ್ದಾರೆ ಹಾ ಮಿಡ್ಲಲ್ಲಿ ಮಿಡ್ಲಲ್ಲಿ ಹೋಗ್ತಾ ಇದ್ದಾರೆ ಈಗ ಇಲ್ಲ ಸರಿಯಾಗ್ಲಿಲ್ಲ ಇನ್ನೊಮ್ಮೆ ಒಟ್ರಾಶಿ ತಿರುಗಿ ಬಂದಿದ್ದಾರೆ ಇಜ್ಜಿ ಮೂಜಿ ತಿರ್ಗ್ಯಾರಾ ಅವರಲ್ಲಿ ಒಳಗೆ ಹೋಗಿ ಚಂದ ಅಜ್ಜಿ ಕತೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಇಲ್ಲಿ ಸಹ ಒಂದು ಟಾಸ್ಕ್ ಇಟ್ಟಿದ್ದೇವೆ ಅಂತ ಹೇಳಿ. ಇದೊಂದು ಟಾಸ್ಕ್ ಅವರು ಚಂದ್ರಿಗೆ ಬಂದಿದ್ದೇವೆ. ಅಲ್ಲಿಂದ ಫ್ರೀ ಎಂತಾದ್ರು ತಕೊಳ್ಬೇಕು, ಹಣ ಕೊಡದೆ ಆಗ್ತದೆ. ಬಂದ್ರು ನೋಡ್ವಾ ಏನಿವೆ ಬರ್ತಾರವೆ ಏನ್ ಬೇಗ ತಕೊಳ್ಬಹುದು. ಟಾಸ್ಕ್ ಇದೆ, ಫ್ರೀ ತಕೊಳ್ಬೇಕು, ಎಂತಾದ್ರೂ ಆಗ್ತದೆ. ಹಾ ಹಣ ಕೊಡದೆ ತಕೊಳ್ಬೇಕು, ಅದು ಗೊತ್ತಿಲ್ಲ, ಅದು ಟಾಸ್ಕ್ ನಿಮ್ಗೆ. ನೀವು ಮಾತಾಡುವ ಅದೇ ಈತು ದಿನ ಬರೊಂದಿಜ್ಜೆಡೆಗ್ ಎಂಕ್ ಒವ್ವಣ್ಣ ಒಂಜಿ ಫ್ರೀ ಕೊರೊಲಿ ಅತೆರೆಗ್ ಫ್ರೀ ಗೊತ್ತೋಲಿ ದಾಯಿ ಗೊತ್ತುಂಡ ಇತ್ತೆ ಬೋಣಿ ಅತ್ತಿ ಜೊತ ಅಂದ್ ಐಕೋಡ ಅತ್ತು ಯಾನಿ ಏಪಲ್ಲ ಬರ್ಪುಜ ಈರು ಇಂಚ ಪಂಡ ಇಂಚ ಒಂಜಿ 5 ರೂಪಾಯಿ ದಾಲ ಕೊರಿಯರ್ ಆಪುಜ. ಈರು 10 ರೂಪಾಯಿ ಈರು ಬೋಣಿ ಅಂಪ್ಲೆ ಈರು ಬೊಕ್ಕ 50 ರೂಪಾಯಿ ಈರು ಐಟಮ್ ಕೊಣಲ್ಲೆ 10 ರೂಪಾಯಿ ಬೋಣಿ ಅಂತ 50 ರೂಪಾಯಿ ಐಟಮ್ ಅವಕ್ಲೆ ಬೋಣಿ ಇಟ್ಬಿಡತ್ತೆ. ಬೋಣಿ ಯಾವಂತ ಎಂಕ್ಲಿತ್ತೆ ಬೇರೆ ಗಂಟೆ ಕೊರಪನೆ ಆಂಡಲ ಒಂಜಿ 5 ರೂಪಾಯಿ ದತೆ ಯಾನ್ ಬೊಕ್ಕ ಎಲ್ಲ ನನ್ನಲ್ಲ ಜಾಸ್ತಿ ದೇ ತೊನ್ ಬೈ ಕೊಡ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಬೋಣಿ ಆಗದೆ ಕೊಡುದು ಅಂತ ಹೇಳಿದ್ರೆ ಸುಮ್ಮ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲ ಬೋಣಿ ಮಾಡು, ನಾಳೆಯಿಂದ ಸರಿ ಬೋಣಿ ಮಾಡುವ. ಇವತ್ತೊಂದು ಕೊಡಿ 5 ರೂಪಾಯಿದಷ್ಟೇ, 5 ರೂಪಾಯಿದಷ್ಟೇ ಕೊಡ್ತೀರಾ? ಅದದು ಬಿರಿಯಾನಿ ವೆಜ್ ಬಿರಿಯಾನಿ ಎಷ್ಟು ಬೇಕು? ಒಂದು ಸಾಕ ಥ್ಯಾಂಕ್ ಯು ನಾಳೆಯಿಂದ ಜಾಸ್ತಿ ಬೋಣಿ ಮಾಡ್ತೇನೆ. ಥ್ಯಾಂಕ್ ಯು ಬನ್ನಿ. ಥ್ಯಾಂಕ್ ಯು 3ನೇ ಟಾಸ್ಕ್ಗೆ ರೆಡಿಯಾ? ಟಾಸ್ಕ್ ಏನಂದ್ರೆ ಗಣೇಶ್ ಸರಿಗೆ ಕಾಲ್ ಮಾಡಿ ಅವರ ಲ್ಯಾಪ್ಟಾಪ್ ಇದು ಪಾಸ್ವರ್ಡ್ ಕೇಳಬೇಕು. ಅಲ್ಲಿ ಅದು ಗೊತ್ತಿಲ್ಲ, ಎಂತ ಬೇಕಾದ್ರೂ ರೀಸನ್ ಹೇಳಿ, ಅದು ನಿಮ್ಗೆ ಬಿಟ್ಟಿರುತ್ತೆ. ಎಸ್ ಆರ್ ನೋ ಹೇಳಿ. ಎಸ್ ಓಕೆ. ರಿಂಗ್ ಆಗ್ತಾ ಇದೆಯಾ? ಸರಿ, ನಾಟ್ ರೀಚಬಲ್. ಹಾ, ಬಚ್ಚವಾದ್ರು ನೋಡ್ವಾ. ಆಯ್ತಾಯ್ತು. ಏನೊಂದು ಟಾಸ್ಕ್ ಇದೆ. ಪವರ್ ಸಾಫ್ಟಿಗೆ ಹೋಗಿ ಒಂದು ಪ್ರಿಂಟ್ ತಗೊಂಡ್ ಬರ್ಬೇಕು. ಎಂತಾದ್ರೂ ಆಗ್ತದೆ, ಯಾವ್ದಾದ್ರು ಆಗ್ತದೆ, ನ್ಯೂಸ್ಗೆ ರಿಲೇಟೆಡ್ ಯಾವ್ದಾದ್ರು ಆಗ್ತದೆ, ಎಂತ ಬೇಕಾದ್ರೂ ಹೇಳ್ಬೋದು ನೀವು ರೀಸನ್. ಅದು ಗೊತ್ತಿಲ್ಲ. ಹಾ ಓಕೆನಾ? ಜೈ ಹೊರಡಿ. ಟಾಸ್ಕ್ ಕೊಟ್ಟಿದ್ವಿ, ಈಗ ಹೋಗ್ತಾ ಇದ್ದಾರೆ. ಅವ್ರು ಇಷ್ಟು ವರ್ಷದಲ್ಲಿ ಮಾತಾಡ್ಲಿಕ್ಕಿಲ್ಲ, ಅದಕ್ಕೆಲ್ಲ ಕೊಟ್ಟಿರೋದು ಟಾಸ್ಕ್ನ. ಪಾಪ
ಫಸ್ಟ್ ಟೈಮ್ ಮಾತಾಡ್ತಿದ್ದಾರೆ. ಪೊಲೆ ಪೊಲೆ ಹ್ಯಾಪಿ ಜರ್ನಿ. ನೀವು ಕನ್ನಡದಲ್ಲಿ ಮಾತಾಡಿ. ಕನ್ನಡ ಮಾತಾಡಿ ಅಲ್ಲಿ. ಸ್ವಲ್ಪ ಜೋರು ಹೇಳ್ಬೇಕು. ಇಲ್ಲ ಸಲ್ಲದೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಪಾಪ. ಅಯ್ಯೋ ಎಂತ ಸುಳ್ಳು. ಒಬ್ಬ ಎಂತೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಆಯ್ತು ಆಯ್ತಾ? ಭಯಂಕರ ಮನೆ. ಇಲ್ಲ ಇಲ್ಲ ಇರ್ಲಿಲ್ಲ. ನಮ್ಮ ಅವರು ಒಂದು ಟಾಸ್ಕ್ ಅನ್ನ ಪಾಸ್ ಮಾಡಿದ್ರು, ಓಕೆ ಮಾಡಿದ್ರು. ಓಕೆ ಆಗ್ಲಿಲ್ಲ, ಪ್ರಿಂಟ್ ಹೇಳಿದೆಲ್ಲ ಬರೀ ಸುಳ್ಳು. ಮುಖದಲ್ಲಿ ಒಂದು ಚಂದದ ನಗು ಬರ್ತಾ ಉಂಟು. ಖುಷಿಯಲ್ಲಿ ₹1 ಪೇಪರ್ ವೇಸ್ಟ್ ಮಾಡಿದ್ರು ಮಾರೆ. ಪೇ ಮಾಡ್ಲಿಕ್ಕಿಲ್ಲ ಟಾಸ್ಕ್ ಅಲ್ಲಿ. ಧರ್ಮಕ್ಕೊಂದು ಜೆರಾಕ್ಸ್ ಆಯ್ತು. ಹೌದು. ಥ್ಯಾಂಕ್ಸ್. ಕಮೆಂಟ್ ಬರು. ಹಾಗೆಂತ ಆಗುದಿಲ್ಲ, ನೀವು ಸ್ವಲ್ಪ ಫೇಮಸ್ ಆಗ್ತೀರಿ. ಹೌದು. ಒಬ್ಬ ಫೈನಲಿ ಟಾಸ್ಕ್ ಕಂಪ್ಲೀಟ್. ಅದು ಕೂಡ ಸುಳ್ಳು ಹೇಳಿ. ಸರಿ, ಥ್ಯಾಂಕ್ಸ್ ಹೇಳಿ. ಹಾಯ್. ನಿಮಗೆ ಇನ್ನೊಂದು ರಪ್ಪದೊಂದು ಬೇಗ ಬೇಗ ಮಾಡ್ಬೇಕಾದಾಯ್ತಾ? ಎಂತ ಗೊತ್ತುಂಟಾ, ಸುಮಿತ್ರಕ್ಕ ಹೊರಗೆ ಹೋಗಿದ್ದಾರೆ. ಅವರ ಬ್ಯಾಗಲ್ಲಿಂದ ಅವರ ಟಿಫಿನ್ ತಕೊಂಡು ಅದರ ನಮ್ಮೆಲ್ಲ ತಿನ್ನಬೇಕಾಯ್ತಾ? ಹಾ, ಅವ್ರಿಗೆ ಗೊತ್ತಾಗ್ಬಾರ್ದು. ಅವ್ರು ಹೊರಗೆ ಹೋಗಿದ್ದಾರೆ, ಬೇಗ ಬೇಗ ಹೋಗ್ಬೇಕೀಗ. ಅವ್ರು ಬರ್ಲಿಕ್ಕಿಂತ ಮೊದ್ಲು. ಅದು ನಮಗೆ ಗೊತ್ತಿಲ್ಲ. ಯಾವ್ದು ಸಾಕ್ತದೆ ಪದಾರ್ಥ ಸಾಕ್ತದೆ. ಎಂತ ಗೊತ್ತುಂಟಾ, ಅವರಿಗೆ ಗೊತ್ತಿಲ್ಲದೆ ಅವರನ್ನು ಈಗ ಪ್ರ್ಯಾಂಕ್ ಮಾಡ್ತಾ ಇದ್ದೇವೆ. ಚಾಟಿಗೆ ರಾಮಾಯಣ ಅಖಿಲ. ಎಂತ ಗೊತ್ತುಂಟಾ, ಕವಿತಕ್ಕನನ್ನ ಪ್ರ್ಯಾಂಕ್ ಮಾಡ್ತಿದ್ದೇವೆ. ಅವರಿಗೆ ಚಿಟ್ ಉಂಟು ಅಂತೇಳಿ ಕಾಲ್ ಮಾಡಿ ಪಾಪ ಅವರು ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ನಿಶಾಂತನ ನಾವೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರೋದು. ನೋಡ ಹೇಗ್ ಮಾಡ್ತಾರಂತ, ಪ್ರ್ಯಾಂಕ್ ಆಗ್ತಾರ ಇಲ್ವಾ ಅಂತ. ಬನ್ನಿ ನೋಡ ನೋಡಿ. प्रभु को पूरी ऐसा हाँ कोई कर पर ऐसा ಅಲ್ಲಾ ಪ್ರಭು ಜನಕ್ಕೆ ಬರುತ್ತಾ ಇಂದಕ್ಕೆ ಇಂದು ಕ್ಯಾಮೆರಾ ಸರಿ ಇಂದಕ್ಕ ಇಂಚ ನಮ್ಮದೆಂತ ಟಾಸ್ಕ್ ಎಲ್ಲ ಅರ್ಧದಲ್ಲೇ ಫ್ಲಾಪ್ ಆಗಿದೆ. 6 ಮೂಲೆ ಪಾರ್ಕಿಂಗ್ ಏಪಲ್ಲ
ಅವರು ನಮಗೆ ಒಂದು ಹೆಲ್ಪ್ ಮಾಡಿದ ಮಹಾನುಭಾವರು. ಅವ್ರು ರಿಲೀಸ್ ಕೋಡೆ. ಹಾ, ಬೀಳ್ಕೊಡಿಗೆ ಕೊಡ್ತಾರಪ್ಪ. ಎಂತ ಗೊತ್ತುಂಟಾ, ನಮ್ಮ ನಮ್ಮ ಕವಿ ವಿಜಯ್ ಕವಿತಾ ಫ್ಲಾಪ್ ಫ್ರಾಂಕ್ ಆದ್ರು. ಇವರು ನಮ್ಗೆ ಹೆಲ್ಪ್ ಮಾಡಿರೋದು. ಕಾಣಿಸ್ತಿಲ್ಲ ಅವರ ಮುಖ ನೋಡ. ಈಗ ಕವಿತಾಕ್ಕನಿಗೆ ಒಂದು ಟಾಸ್ಕ್ ಉಂಟು, ಅವರು ವಾಯ್ಸ್ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರು ಎಂತ ಮಾಡ್ತಾ ಇದ್ದಾರೆ ನೋಡುವ. ಕವಿತಕ್ಕ ಬಿಸಿ ಇದ್ದೀರಾ? ನಿಮ್ಗೊಂದು ಟಾಸ್ಕ್ ಉಂಟು. ನಿಮ್ಮ ಮೊಬೈಲ್ ತಂದಿದ್ದೀರಾ ಇಲ್ಲಿಗೆ? ಮೊಬೈಲ್ ಓಪನ್ ಮಾಡಿ ಕಾಂಟ್ಯಾಕ್ಟಿಗೆ ಹೋಗಿ. ಕಾಂಟ್ಯಾಕ್ಟ್ ಅಲ್ಲಿ ಸ್ಕ್ರೋಲ್ ಮಾಡಬೇಕು. ನಾವು ಸ್ಟಾಪ್ ಹೇಳಿದಾಗ ಯಾರ ನಂಬರ್ಗೆ ನಿಮ್ಮ ಕೈ ಇರ್ತದೆ ಅವರಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ ಅವರಿಗೆ ಕಾಲ್ ಮಾಡಿ ಮಾತಾಡಬೇಕು. ಓಕೆ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡಿ. ಸ್ಟಾಪ್. ಲಕ್ಷ್ಮಿ. ಓಕೆ, ಅವರಿಗೆ ಕಾಲ್ ಮಾಡಿ. ಇವರಿಗೆ ಕಾಲ್ ಮಾಡಿ ಮಾತಾಡ್ಬೇಕಾ? ಲೌಡ್ ಸ್ಪೀಕರ್ ಬೇಕಾ? ಹಲೋ, ದುಕಾನ ಗೊತ್ತಿಲ್ಲ, ನಾನು ದುಕಾನ ಸಿಗ್ತದಾ? ಎಂಟರಿ ಬಂದು ಎಲ್ಲ ಕೇಳಿದಲ್ಲ ಅಲ್ಲ. ಓಕೆ, ಅದು ಬರ್ಕೊಂಡ ಎಲ್ಲ ಕಂತಾನೆ ಬರ್ಕೊಂಡು ಮಧ್ಯಾಹ್ನ ಬೇಕಾ? ನಾನು ಆಲ್ರೆಡಿ ಅವರಿಗೆ ಮೊನ್ನೆಯಿಂದ ಕಾಲ್ ಮಾಡ್ತಿದ್ದೆ. ಅದೊಂದು ಇಂಟರ್ವ್ಯೂಗೆ ನಾನು ಕರೆದಿದ್ದೆ ನನ್ನ ಯೂಟ್ಯೂಬ್ ಚಾನಲ್. ಸೊ ಹಾಗಾಗಿ ನಂಗೆ ಈಸಿ ಆಯ್ತು ಅಷ್ಟೇ. ಇನ್ನೊಂದು ಟಾಸ್ಕ್ ಉಂಟು. ನೀವು ಯಾರಿಗಾದರೂ ಫೋನ್ ಮಾಡಿ ಗೂಗಲ್ ಪೇ ಅಥವಾ ಫೋನ್ ಪೇಯಿಂದ 50 ರೂಪೀಸ್ ಹಾಕಿಸ್ಬೇಕು ನಿಮ್ಮ ಅಕೌಂಟಿಗೆ. ಯಾರಿಗೂ ಆಗ್ಬೋದು, ನಿಮ್ಮ ಬ್ರದರ್, ಹಸ್ಬೆಂಡ್ಗಿಲ್ಲ, ಬ್ರದರ್, ಕೊಲೀಗ್ಸ್ ಯಾರು ಆಗ್ಬೋದು. ಆಫೀಸ್ನವರಲ್ಲ, ಹೊರಗಿನವರು, ನೇಬರ್ಸ್ ಯಾರು ಆಗ್ತದೆ. ಕಾಲ್ ಮಾಡಿ ಅರ್ಜೆಂಟ್ ಹಾಕ್ಲಿಕ್ಕೆ ಹೇಳಬೇಕು. ಯಾರಿಗೆ ಕಾಲ್ ಮಾಡುದು ಅಂತ ಹೇಳಬೇಕು. ಯಾರಿಗೆ ಕಾಲ್ ಮಾಡಿದ್ದು? ಬಂತಾ ಜಬಾ ಟಪ ಟಪ ಮೆಸೇಜ್. ಭಯಂಕರ ಆಪತ್ಕಾಲದ ಬಾಂಧವ. ಯಾವ ಗುಡ್, ಟಾಸ್ಕ್ ಪಾಸ್. ಕವಿತಕ್ಕ ಟಾಸ್ಕ್ ಉಂಟು, ರೆಡಿಯಾ? ಎಂತ ಗೊತ್ತುಂಟಾ, ನಿಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಐ ಲವ್ ಯು ಹೇಳಬೇಕು, ಮತ್ತೊಂದು ಕಿಸ್ ತಗೊಳ್ಬೇಕು. ಎಸ್ ಸರ್ ನೋ ಅದು ಗೊತ್ತಿಲ್ಲ. ಸಂಜೆ ಒಳಗೆ ಆಗ್ಬೇಕು.
ಅವ್ರೆಂತ ಹೇಳ್ತಾರೆ ಗೊತ್ತುಂಟಾ, ಇದ್ದಾರೆ ಸುಳ್ಳು ಗೊತ್ತಿಲ್ಲ, ಬಾರಿ ಗೊತ್ತುಂಟ ಯಾನ್ ಪನ್ಪೆ ಅಂಚನೆ ಪನ್ಪರೆ ಇಲ್ಲ ಪಲ್ಲೆತ ಪಲ್ಲೆ ಪಲ್ಲೆ ಪ್ಲೀಸ್ 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 ಲವ್ ಯು. ಅಮ್ಮೆರು ಇಜ್ಜೆತ್ತ ಅಮ್ಮೆರಡು ಬನ್ನಿಯರು ಇರು ಪಲ್ಲೆ ಇತ್ತೆ ಪಲ್ಲೆ 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 ಇತ್ತೆ ಪಲ್ಲೆ ಈ ರೀತಿ ಪಲ್ಲೆ ಹೊರ ಇಂಚ ಅಂತ ಪ್ಲೀಸ್ 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 ಹೊರ ಪಲ್ಲೆ ಪ್ಲೀಸ್ ಪ್ಲೀಸ್ ಇತ್ತೆ ಪ್ಲೀಸ್ ಹೊರ ಪಲ್ಲೆ ಬೊಕ್ಕ ಪನ್ಪೆ ವಿಷಯ ಹೊರ ಪಲ್ಲೆ ಮಾರಿ ಇನ್ನ ಬಾಯಿ ಹೊರ ಪಲ್ಲೆ ತಾರೆ ಪೂಜೆ ಹೊರ ಪಲ್ಲೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಟಾಸ್ಕ್ ರಿಲಯನ್ಸ್ಗೆ ಹೋಗಿ ತುಂಬಾ ಜನ ಇರ್ತಾರಲ್ಲ, ಮಿಡ್ಲಲ್ಲಿ ಹೋಗಿ ನಗಡ್ಬೇಕು. ಆಗ ಅಲ್ಲಿ ಮೇಲೆ ನಗಡಿದ್ರಿ ಆಹಾ ಅಂತ, ಅದೇ ಟಾಸ್ಕ್. ನಗಡ್ಬೇಕು ಈ ಅಂತಲ್ಲ, ಹಾ ಹೀಗೆ ನಗಡಿದ್ರಲ್ಲ ಹಾಗೆ. ಎಸ್ ಆರ್ ನೋ ಇಲ್ಲ, ಎಸ್ ಆರ್ ನೋ. ಎಂತೆಲ್ಲ ಟಾಸ್ಕ್ ಗೊತ್ತಿಲ್ಲ, ಅಲ್ಲಿ ಹೋಗಿ ಟಾಸ್ಕ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ನಮ್ಮ ವಿಜೆ ಕವಿತಾ ಅವರು. ಬನ್ನಿ ಹೋಗುವ. ಟಾಸ್ಕ್ ಮಾಡಿ ಅಂತ ಹೇಳಿದ್ರೆ ಕಾಲಹರಣ ಮಾಡ್ತಾ ಇದ್ದಾರೆ ಇಲ್ಲಿ ಇವರು. ಅಕ್ಕಿಲ್ಲ ಇರ್ವೀರ ಅಲ್ಲಿ ಅವರು ಸೀದು ಹೋಗ್ತಿದ್ದಾರೆ ವೆಂಕುಬಣ್ಣ. ಅವರು ಟಾಸ್ಕ್ ಕೊಡಿ ಅಂತ ಹೇಳಿದ್ರೆ ನಮ್ಮನ್ನ ಹಿಂದೆ ಬಿಟ್ಟು ಸೀದು ಓಡ್ತಿದ್ದಾರೆ. ನಮಗೆ ಅವರೆಲ್ಲ ನಮಗೆ ಎಂದುಂಡತ ನಮಗೆ ಅವರ ಲೆಕ್ಕದಲ್ಲಿ ಟ್ರೀಟ್ ಉಂಟಂತೆ. ಇವರು ಬರ್ತಾ ಇದ್ದಾರೆ. ಜೋರು ಬಂತು ಜೀರು ಮೆಲ್ಲ ಬಂತನೆ. ಇವರು ಟಾಸ್ಕ್ ಮಾಡೋದು ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದಾರೆ. ಕವಿತಕ್ಕ ನಿಮ್ಗೆ ಕೊಟ್ಟ ಟಾಸ್ಕ್ ಐಸ್ ಕ್ರೀಮ್ ತರ್ಲಿಕ್ಕ? ಹೆಜ್ಜೆ ಅರ್ಹ ಎಲ್ಲ ಬಂಡರತ್ತೆ. ನಾನಿಲ್ಲಿ ಬಿಲ್ಲು ಕೊಡುದು ಅವರಿಗೆ ಟಾಸ್ಕ್ ಕೊಟ್ಟು. ಕವಿತಾ ಇವತ್ತಿನ ಟಾಸ್ಕ್ ಫುಲ್ ಕಷ್ಟ ಇತ್ತು, ಅದಕ್ಕಿಂತ ಜಾಸ್ತಿ ಫನ್ ಇತ್ತು. ಸ್ವಲ್ಪ ಆಟ ಆಡಿಸಿದ್ದಾರೆ ಜಾಸ್ತಿನೇ. ಅಷ್ಟೇ ಅಲ್ಲ, ನನ್ನನ್ನ ಇಷ್ಟ ಆಟ ಆಡಿಸಿದಾರಲ್ವಾ, ಸೊ ನೆಕ್ಸ್ಟ್ ಅವರಿಗೆ ಟಾಸ್ಕ್ ಇರೋದು, ಇಬ್ಬರಿಗೆ ಕೂಡ ಒಟ್ಟಿಗೆ ಆಟ ಆಡಿಸ್ತೇನೆ. ಈಸಿ ಟಾಸ್ಕ್ ಕೊಟ್ಟಿರೋದು. ನೋ 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 ಜಾಸ್ತಿ ಕಷ್ಟನೇ ಕೊಟ್ಟಿದ್ದಾರೆ. ಅಲ್ಲ, ರೋಡ್ ಅಲ್ಲಿ ಹೋಗಿ ಎಲ್ಲ ಸುತ್ತಾಡಿಸೋದು ಈಸಿ ಟಾಸ್ಕ್? ಅದೆಲ್ಲ ಟಾಸ್ಕ್ ಮತ್ತೆ ಈಸಿ ಕೊಟ್ರೆ ಎಲ್ಲ ಮಾಡ್ತಾರೆ. ಓಕೆ, ಎನಿವೆ ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ಜಾಲಿ. ನಾನ್ ಸತ್ಯ ಅನ್ಕೊಂಡದೇನ್ ಗೊತ್ತಾ, ಇವತ್ತು ಇಂಟರ್ವ್ಯೂ ಇರುತ್ತಲ್ಲ, ಟೈಮ್ ಸಿಗಲ್ಲ ಅಂತ, ಚಿಟ್ಚಾಟ್ ಇದೆ ಅಂತ. ಆದ್ರೂ ನಂಗೆ ಡೌಟ್ ಆಯ್ತು ಒಂದ್ಸಲ, ಏನಂತ ಹೇಳಿದ್ರೆ ರಿವ್ಯೂ ಇರುತ್ತೆ ಫಿಲ್ಮ್ ಇದೆಲ್ಲ, ಇವರು ಚಿಟ್ಚಾಟ್ ಅಂತ ಹೇಳ್ತಿದ್ದಾರೆ ಅಂತ. ಬಟ್ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಫ್ರಾಂಕ್ ಅದೇ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬೆಳಿಗ್ಗೆಯಿಂದ ಅವರಿಗೆ ಟಾಸ್ಕ್ ಕೊಟ್ಟು ಸಾಕಾಗೋಯ್ತು. ಬಟ್ ಅವರು ಗ್ರೇಟ್.
ನಾವು ಕೊಟ್ಟ ಈಸಿ ಟಾಸ್ಕ್ ಅನ್ನೆಲ್ಲ ಬೇಗ ಬೇಗ ಈಸಿ ಇತ್ತು ನಾವು ಕೊಟ್ಟ ಟಾಸ್ಕ್. ನಾವು ಅವ್ರ ಪಾಪ ಅಲ್ಲ ಅಂತೇಳಿ ಈಸಿ ಕೊಟ್ಟಿದ್ದೇವೆ. ಎಲ್ಲ ಪಾಸ್ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಕಷ್ಟ ಹೇಳಿದ್ರೆ ಆಯ್ತು. ಕೆಲವೊಂದು ಕಷ್ಟ ಅಂತಲ್ಲ, ಅವರು ಇರ್ಲಿಲ್ಲ ಕೆಲವು ಕಡೆ ಎಲ್ಲ ಹಾ? ಹೋಗ್ಲಿಕ್ಕೆ ಹೌದೌದು ಸರ್, ಇದೊಂದು ಕಾಲ್ ಕನೆಕ್ಟ್ ಆಗಿಲ್ಲ. ಮತ್ತೆ ಕುಡಂಜವಿ ಇನ್ನೊಂದು ಯಾವ್ದಾ, ಅಲ್ಲಿ ರಜೆಯಲ್ಲಿದ್ರು ವೀಕ್ ಅವರೊಬ್ರು ವೀಕ್ ಆಫ್ ಅಲ್ಲಿ ಇದ್ರು. ಹಾಗೆ ನಿಮ್ಗೆ ಆಗ್ಲಿಲ್ಲ. ಈ ವ್ಲಾಗ್ ಹೇಗೆ ಅನಿಸ್ತು? ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆಮೇಲೆ ವಿಜಯ್ ಕವಿತಾಸ್ ವರ್ಲ್ಡ್ ಪೇಜ್ ಅನ್ನ ಲೈಕ್ ಮಾಡಿ, ಪೇಜ್ ಅಲ್ಲದು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಇದ್ರ ನಡುವಲ್ಲಿ ಅವರು ಒಂದು ಔಟ್ ಪಾಸ್ ಕೇಳ್ತಾ ಇದ್ದಾರೆ. ಅವ್ರು ಈಗ ಬೇಗ ಹೋಗ್ತಾ ಇದ್ದಾರೆ ಇವತ್ತು. ಇದೊಂದು ಹೇಳುವ, ಅದೇ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಈ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೇವೆ. ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.